ಈಗಾಗಲೇ ಏನು ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನು ಚಾಲ್ತಿಯಲ್ಲಿ ಬಂದಿದೆ ನಿನ್ನೆಯಿಂದ ಈ ಸಂಬಂಧಪಟ್ಟದ ನಾವು ಆರ್ಮ್ಸ್ ಡೆಪಾಸಿಟ್ ಬಗ್ಗೆ ಈಗಾಗಲೇ ನಿನ್ನೆನೇ ಒಂದು 144 ಸೆಕ್ಷನ್ ಅಡಿಯಲ್ಲಿ ಒಂದು ಅಧಿಸೂಚನೆಯನ್ನು ಮಾಡಿದ್ದೀವಿ. ಅದರ ಪ್ರಕಾರ ಕೂಡಲೇ ಎಲ್ಲರೂ ಆರ್ಮ್ಸನ್ನು ಡೆಪಾಸಿಟ್ ಮಾಡಬೇಕು. ಹಾಗೂ ಜಿಲ್ಲಾ ಆಡಳಿತ ಜೊತೆಗೆ ಏನೀಗ ವಿಡಿಯೋ ಸರ್ವೆಲೆನ್ಸ್ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಇದೆ, ಅದಕ್ಕೆ ತಂಡವನ್ನು ಏನು ಹೆಚ್ಚಿಸಿದ್ದೀವಿ. ಅದು ಈಗಾಗಲೇ ಕೆಲಸ ಮಾಡೋಕ್ಕೆ ಶುರು ಆಗಿದೆ. ಮುಂದಿನ ದಿನದಲ್ಲಿ ಅದು ಇನ್ನೂ ಪೂರ್ತಿ ಪ್ರಮಾಣದಲ್ಲಿ ಕೆಲಸ ಮಾಡಿ ಅದಕ್ಕೆ ಯಾವುದೇ ಥರದ ಉಲ್ಲಂಘನೆ ಆಗೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಹಾಗೂ ಈ ವಾರ ಎಂಡಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಶುರುವಾಗೋ ಸಂದರ್ಭದಲ್ಲಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ರವರು ಸಹ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಸಿಟಿಗೆ ಬರೋದು ನಿರ್ಧಾರ ಆಗಿದೆ. ಅವರು ಸಹ ಬಂದ ಸಂದರ್ಭದಲ್ಲಿ ಏರಿಯಾ ಡಾಮಿನೇಷನ್, ಏರಿಯಾ ಫ್ಯಾಮಿಲರೈಸೇಷನ್ ಮತ್ತು ಬೇರೆ ಏನು ಆ್ಯಕ್ಟಿವಿಟೀಸ್ ಅವರ ಮುಖಾಂತರ ಆಗಬೇಕು ಆ ಆ್ಯಕ್ಟಿವಿಟೀಸ್ನು ಈಗಾಗಲೇ ನಾವು ಏನು ನಿರ್ಧಾರ ಮಾಡಿದ್ದೀವಿ ಅದನ್ನು ಸಹ ಶುರು ಮಾಡ್ಕೊಳ್ತೀವಿ. ಹಾಗೂ ನಮ್ಮ ಸಿಟಿ ಸಂಬಂಧಪಟ್ಟದ ಸುಮಾರು ರೌಡಿ ಶೀಟರ್ಸ್ ಇದ್ದಾರೆ, ಅವರ ಮೇಲೆ ನಾವು ಈಗಾಗಲೇ ಬೌಂಡ್ ಓವರ್ ಕಾರ್ಯವನ್ನು 99% ಕೈಗೊಂಡಿದ್ದೀವಿ. ಮಿಕ್ಕಿದ ಏನು 1% ಏನು ಪೆಂಡಿಂಗ್ ಇದೆ ಅದನ್ನು ಸಹ ವಿತಿನ್ 1 or 2 days ಆಗ್ತದೆ. ಈಗಾಗಲೇ ನಾವು ಸುಮಾರು 25 ಮೆಂಬರ್ಸ್ಗೆ ಗಡೀಪಾರವನ್ನು ಸಹ ಇಲ್ಲಿಂದ ಮಾಡಿದ್ದೀವಿ. ಹಾಗೂ 2 ಜನ ಮೇಲೆ ಗುಂಡಾ ಆ್ಯಕ್ಟ್ ಕಾಯ್ದೆಯಲ್ಲಿ ಕ್ರಮವನ್ನು ಕೈಗೊಂಡಿದ್ದೀವಿ. ನನ್ನ ಕಡೆಯಿಂದ ಎಲ್ಲರಿಗೂ ಏನು ಎಚ್ಚರಿಕೆ ಇದೆಯಾ, ಏನು ಕಾನೂನುಬದ್ಧವಾಗಿ ವಿಚಾರಗಳು ಇದೆ ಅದು ದಯವಿಟ್ಟು ಎಲ್ಲರೂ ಮಾಡಬೇಕು. ಕಾನೂನು ವಿರುದ್ಧವಾಗಿ ಯಾರಾವುದು ಮಾಡೋಕ್ಕೆ ಪ್ರಯತ್ನಿಸಿದರೆ ಅಥವಾ ಯೋಚನೆ ಮಾಡಿದರೆ ಅವರ ಮೇಲೆ ನಾವು ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ತೀವಿ. ಸೊ ಈ ತಮ್ಮ ಮೂಲಕ ನಾನು ಎಲ್ಲರಿಗೂ ಇದೇ ಒಂದು ಅಪೀಲನ್ನು ಮಾಡ್ತೀವಿ. ಎಲ್ಲ ಕಾನೂನನ್ನು ಪಾಲನೆ ಮಾಡಬೇಕು ಮತ್ತು ಸರಿಯಾದ ಚುನಾವಣೆ ಆಗೋದಕ್ಕೆ ಸಹಯೋಗಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.